ಶ್ರೀಕರೇ ಮಾಣಿಕ್ಯ ವೀಣಾಧರೇ ಓಂಕಾರಿ ವಿಶ್ವಂಭರೇ ಶ್ವೇತಾಂಬರೇ ಶ್ರೀಕರೇ ಜ್ಞಾನತರಂಗಿಣಿ ಆನಂದದಾಯಿನಿ ಗಾನ ನಂದಖನಿ ನಾದಸ್ವರೂಪಿಣಿ ವೇದಸುಬೋಧಿನಿ ಸಜ್ಜನ ರಕ್ಷಮಣಿ ಜ್ಞಾನತರಂಗಿಣಿ ಆನಂದದಾಯಿನಿ ಗಾನ ನಂದಖನಿ ನಾದಸ್ವರೂಪಿಣಿ ವೇದಸುಬೋಧಿನಿ ಸಜ್ಜನ ರಕ್ಷಮಣಿ. ಅದೇ ರೀತಿ ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಡಾಕ್ಟರ್ ಗಂಗಾಧರ್ ಸೋಮಯ್ಯಜಿ, ಕುಲಸಚಿವರು, ಯಲಪೆಯ ವಿದ್ಯಾಸಂಸ್ಥೆ ದೇರ್ಲಕಟ್ಟೆ, ಇವರನ್ನು ನಮ್ಮ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶಾಲು ಬಾಡದೆ ಹೂ ಕೊಡ್ದು ಮಾನಾದಿಗಳ ಮಾನವರೊಟ್ಟಿಗೆ ಸಭಾಲೇಸಿಗೆ ಎದ್ಕೊಂಡೇನೆ. ಸಮಯಕ್ಕೆ ಸಂದ ನೇತೃತ್ವಡು ಸದಸ್ಯರು ಮಾತೆಯರು ಹೋದು ಫಲ ವಸ್ತು ಕೊರ್ದು ಗೌರವಿಸೋದು ಒಂಜಿ ನಿದರ್ಶನ ದಯಪಂಡ ಬಾರಿ ಪೊರ್ತುಡೆ ನಮ್ಮೊಂಜಿ ಲೇಸಿಗೆ ಬಾರಿ ಪೊರ್ಲುಡೆ ಆಶೀರ್ವಚನಗಾದ್ರ ಬೈದರೆ ಶ್ರೀ ಶ್ರೀ ಗುರು ದೈವಾನಂದ ಸ್ವಾಮಿಲು ಶ್ರೀ ಕ್ಷೇತ್ರ ಒಡಿಯೂರ್ದ ಸ್ವಾಮಿಲೇನೆ ಈ ಕ್ಷೇತ್ರಗೆ ಈ ಪೊರ್ತುಡು ಬತ್ತಿಂಚಿನ ಸ್ವಾಮಿಲೇನೆ ಗೌರವಪೂರ್ವಕವಾದ ತುಳಸಿ ಮಾಲೆಯನ್ನು ಪಾಡ್ದು ಅರೆಗೆ ಫಲ ಪುಷ್ಪ ಕಾಣಿಕೆಯನ್ನು ಕುರಿದು ಅರೆಗೆ ಅಡ್ಡ ಬರೋದು ಆಶೀರ್ವಾದ ಗೆತ್ತನೊಟ್ಟಿಗೆ ಸಭಾಲೇಸಿಗೆ ಎದ್ಕೊಂಡೇ ಸಮಿತಿದಾಗಲೇ ಮಾತ್ರೆಗಳ ಸೊಲ್ಮೇಲೆ ಸಂತ ಇದು ಅಂತಿಲ್ಲ ವೇಗ ಬೇರೆನೆ ಅದೇ ರೀತಿ ಬತ್ತಿಂಚಿದಾಗ್ಲೇನೆ ಎಂಚ ಮರ್ಯಾದೆ ಕೊಡ್ದು ನಮ್ಮ ಎತ್ತರೋಡ ಅಕ್ಲೇನೆ ನಮ್ಮ ಎದುಕೊರಡ ಪತ್ತು ಕಟ್ಟದಲ್ಪ ಒಂಜಿ ಮುತ್ತು ಕಟ್ಟಂದು ಆ ಮುತ್ತದ ಲೆಕ್ಕ ಇನಿ ತಾನೇ 10ನೇ ವರ್ಷದ ಹುಚ್ಚೇನೆ ನಮ್ಮ ತಗೊಂಡಿಲ್ಲ ನೇನು ಮೂಡಾಯಿನ ಸಾದಿ ಅವೆ ಲೆಕ್ಕನೆ ನನ್ನ ದುಂಬತ್ತ ಬುಲೆವನ ಸಾದಿ ಎಂಚ ಪಟ್ಟದು ಒಂಜಿ ಪ್ರಾಸ್ತಾವಿಕ ತೋಜ್ಬೋಂದುಲೇರು ಸನ್ಮಾನ್ಯ ಸಂಜೀವ ಗಟ್ಟಿಲು. ನಾಗಬ್ರಹ್ಮ ಕ್ಷೇತ್ರ ಪ್ರಾರಂಭವಾದ 10 ವರ್ಷ ಸುರುತ ದಿನೊಟ್ಟು ಶ್ರೀಯುತ ಗೌರವಾನ್ವಿತ ಒಡಿಯೂರು ಶ್ರೀಕುಲು ಬತ್ತದು ಆಶೀರ್ವಾದ ಜನ ಮಂತದು ಈ ಒಂದು ಕ್ಷೇತ್ರನು ಸುರುಕಾದ ಬೆಲಗದನಾರು ಆರು ಇನಿ ದಶಮಾನೋತ್ಸವದ ಕಾರ್ಯಕ್ರಮ ಇನ್ನು ಯಾರು ನಮ್ಮೊಟ್ಟಿಗೆ ಒಳ್ಳೆ ಈಗಲೇ ಬಾರಿ ಸಂತೋಷ ಹಾಕೊಂಡು ಆನ್ಯಾರು 10 ವರ್ಷ ದುಂಬು ಪಂತೇರಿ ಸಂಸ್ಥೆ ಬಾರಿ ಪೊರ್ಲುಡು ಬುಲವೊಂದು ಪೋಪುಂಡು ಬಾರಿ ಊರಿಗೆ ಗೆಡ್ಡೆ ಹಾಕೊಂಡು ಪನ್ಪನ ರೀತಿಡಿ ಸಂಸ್ಥೆ ಆರು ಪಂಡಿಲಕನೆ ಎಂಗಲ್ನ ಧಾರ್ಮಿಕ ಕೇಂದ್ರ ಅದು ಉಳಿದು ಬರ್ತದ ಡೆಕ್ ಮಾತ ಕಾರಣ ಏನಪ್ಪ ಸಂಸ್ಥೆದ ಅಧ್ಯಕ್ಷರು ಗೌರವಾನ್ವಿತ ಅಬ್ದುಲ್ ಕೊಂಜಿ ಆರು ಆ ಸಂಸ್ಥೆ ಸುರುಡ್ಕು ಪ್ರಾರಂಭ ಆನಾಗನೇ ಆರು ಬರೀ ಮಲ್ಲ ರೇಟದ ಜಾಗ ಏನು ತೆತ್ತನಲ್ಲ ಮಲ್ಲ ಅಪೇಕ್ಷೆ ಪಡವಂದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರು ಕೇಶವ ಜೋಗಿತೇರು ಪನ್ನಕನೇ ಐಕೆ ಏತು ಜಾಗೆ ಬೋಡ ಐಕೆ ಎಂಚಿನ ಮಾತ ಆವಡ ಐತ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಸಂಪೂರ್ಣವಾದ ಆರೇ ಹೊಂದುದು ಏನಪ್ಪ ಸಂಸದ ಇಂಜಿನಿಯರ್ ಆದಿತ್ತನ ನಾರಾಯಣ್ ಭಟ್ರನ ನೇತೃತ್ವಡು ಎಂಚಿನ ಮಾತ ಕಾರ್ಯಕ್ರಮ ಬೋಡೈನ ಭಾರಿ ಪೊರ್ಲಾದ ಶಾಂಗವಾದ ನೆರವೇರಿಸದು ವರ್ಷ ಗೌರವಾನ್ವಿತ ಅಬ್ದುಲ್ ಕುಂಜಿನ ಗೌರವ ಉಪಸ್ಥಿತಿ ಈತ ಒರಂಬ ವರ್ಷ ಕರೆದು ಇನ್ನು 10ನೇ ವರ್ಷದ ಕಾರ್ಯಕ್ರಮ ಭಾರಿ ಸಂತೋಷದ ಅಚ್ಚುಕಟ್ಟಾದ ಎಂಕಲ್ ನಡಪ ಒಂದು ಬರೋದಿಲ್ಲ ಬಂದರೆ ಪ್ರತ್ಯಕ್ಷವಾದ ತೋಜುನ ದೇವೇರು ಪಂಡ ಬಹುಶಃ ನಾಗದೇವೇರು ಪನ್ಪೇರು ಅಂಚನೆ ಲಕ್ಷ್ಮೀಗುಡ್ಡದ ಈ ಒಂಜಿ ನಾಗ ಕ್ಷೇತ್ರಡು ಪ್ರತ್ಯಕ್ಷವಾಯಿನ ಉಚ್ಚಲೇನು ತೂಪನ ಭಾಗ್ಯ ಈ ಭಾಗದ ಜನಕ್ಕಲೆಗೆ ಬೈದನು ಕೆಲವು ದಿಗಟ್ಟು ದಾದ ಕೆಂಡ ಎಂಗ್ಲ ಕಟ್ಟೆನ ಮಾತ ಸ್ಥಾಪನೆ ಮಲ್ಪ ಅವನು ಬಾರಿ ಪೊರ್ಲು ಎಂಗ್ಲ ಸಿಮೆಂಟ್ ಪಾಡದ ಮಾತ ಐಕ ಚಿತ್ರಕೂಟ ಮಾತ ಬುಡಪಾದ ಪೊರ್ಲುಡು ಮಲ್ಪಂತಿತ್ತ ಅಂಡ ಅಂದು ಬಾರಿ ವಿಶಿಷ್ಟವಾಯಿನ ಕ್ಷೇತ್ರ ಬಂದರೆ ಎಂಗ್ಲಿ ಬಾರಿ ಸಂತೋಷ ಆಪನು ಗೌರವಾನ್ವಿತ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರು ಕೇಶವ ಜೋಗಿತೇರು ಪ್ರಾರಂಭಡೆ ಬಂತೇರು ನಿಗರೆಗೆ ಅಲ್ಪ
ನಾಗರಾವು ಬದುಕೋಣೊಂದು ಇತ್ತಂದಾಂಡ ಎಂಕಲು ಮಲ್ತಿಲಕ ಕಾರ್ಯಕ್ರಮ ಮಲ್ತನ ಮಾತ್ರ ಅವೇ ರೀತಿ ಆ ಪುಂಚಣದಿದ್ದು ಆ ಒಂಜಿ ಸಾನ್ನಿಧ್ಯನಾರು ಬುಲೆಪೈಲಕನೆ ಏನೇ ಒಂಜಿ ಸಂಸಾರ ಇಲ್ಲಾಡು ಎಂಚ ಜನಕ್ಕಲು ದಿನದೆತ್ತೊಂದುಲ್ಲ ಅವೇ ರೀತಿ ಆ ನಾಗರಾವು ಚುಲ್ಲ ಆ ಒಂಜಿ ಪುಂಚಡು ಕುಲಿದು ದಿನದೆತ್ತೊಂದು ಪುನಃ ಸೌಭಾಗ್ಯ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆದ ಸುಬ್ರಹ್ಮಣ್ಯ ಬುಂಡ ರಡ್ನೆ ಜಾಗೆ ಬಹುಶಃ ಎಂಕಲಿಗೆ ಲಕ್ಷ್ಮೀಗುಡ್ಡೆ ಪಂಡ್ರೆ ಬಾರಿ ಸಂತೋಷ ಆಪುಂಡು ಅಂಚನೆ ಅವನಿ ಆತ ಸುತ್ತುಳ್ಳ ಆ ಜಾಗೆಡು ಇತ್ತನಲ್ಲ ಆ ಸುತ್ತಮುತ್ತಲ ಈ ಪ್ರದೇಶದ ಜೋಕುಲ ಅವಡು ಮಲ್ಲಕಲ ಅವಡ ಆ ಜಾಗೆಗೂ ಸುತ್ತು ಬರೋದು ಪುನಗಲ ಇನ್ನು ಮುಟ್ಟ ಒಂಜಿ ತೊಂದರೆದ ರೂಪೋಡು ಹಿಡ್ದು ಆತಿಜ್ ಎಂಕ್ಲಿಗವು ಬಾರಿ ಸಂತೋಷ ದಯಕೆಂಡ ಉಚ್ಚುಲೇನು ದೂರಡೇ ತೂದು ಬಲಿಪುನ ಜನಕ್ಕುಲು ಮಸ್ತ್ ಜನ ಉಲ್ಲೇರು ಅಂಡಲ ಆ ಬಾಗೋಡು ಉಚ್ಚುಲು ಕಾರ ಇತ್ತಲಿ ಇತ್ತಂಡಲ ಆಯ್ತು ಸುತ್ತು ಬತ್ತದ ಆರಾಧನೆ ಮಲ್ಪುನ ಜನ ಲಕ್ಷ್ಮೀಗುಡ್ಡೇಡು ಮಸ್ತ್ ಜನ ಐನು ತೂವೊಂದುಲ್ಲೇರು ಅಂಚ ಐಡ್ದು ಬಕ್ಕ ನಿರಂತರವಾದ ವರ್ಷ ಈ ರೀತಿದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರನ್ನ ಅರ್ನ ನೇತೃತ್ವಡೆ ಈ 10 ವರ್ಷದ ಕಾರ್ಯಕ್ರಮಲ ಎಂಕಲು ಅಲ್ಪ ಆರಾಧನೆ ಮಂತೊಂದು ಬರೋದಿಲ್ಲ ಅಂಚ ಈತ ಮಾತ ಕಾರ್ಯಕ್ರಮ ಆವಡೊಂದಾಂಡ ಪ್ರಥಮವಾದ ಐಕೆ ವಿಶೇಷವಾದ ಊರ್ದಕ್ಕಲ ಸಾಕಾರ ಈ ಊರ್ದ ಮಾತ ಜನಕ್ಕುಲ್ಲ ಜಾತಿ ಮತ ಧರ್ಮ ಇಜ್ಜಂದೆ ಮಾತಾ ಜಾತ್ಯಕ್ಕಲ್ಲ ಮುಸ್ಲಿಂ ಆದಪ್ಪು ಕ್ರಿಶ್ಚನ್ ಆದಪ್ಪು ಹಿಂದೂ ಆದಪ್ಪು ಮುಲ್ಪ ಮಾತಿರ್ಲೈನ ಆರಾಧನೆ ಮಲ್ತೊಂದು ಈ ಒಂಜಿ ಸಮಿತಿದೊಟ್ಟಿಗೆ ಸಂಪೂರ್ಣ ಕೈ ಜೋಡಿಸಾದು ಬಾರಿ ಪೊರ್ಲುಡು ಆ ಕೆಲಸ ಮಲ್ಪೆರೆ ಸಂಪೂರ್ಣ ಸಹಕಾರ ಮಲ್ತದೆ ಎಂಕಲ್ನ ಸಮಿತಿದ ಗೌರವಾಧ್ಯಕ್ಷರಾದಿತ್ತನ ನಾರಾಯಣ್ ಭಟ್ನ ಆರ್ನ ಮಾರ್ಗದರ್ಶನೋಡು ಎಂಕಲ್ನ ಊರ್ದ ಹಿರಿಯರು ಬಾರಿ ಪ್ರೀತಿದ ಎಂಕಲೆ ಮಾತಿರ್ಲ ಜನ ಏನ ಸಂಜೋಗಟ್ಟಿ ಮೇಸರ್ಲೆ ಏನೇ ಆರು ಬೇತೆ ಕಾರ್ಯಕ್ರಮ ನೋಡೋದಾದ್ರೆ ಅವರಿಗೆ ಬರ್ರೆ ಆತಿಜಿ ಅಂಚ ಆರ್ನ ನೇತೃತ್ವಡು ಈ ಒಂಜಿ ಸಮಿತಿದ ಕೆಲಸ ಕಾರ್ಯ ಜವಣ್ಯರ ನೇತೃತ್ವಡು ಬಾರಿ ಪೊರ್ಲುಡು ನಡ್ತೊಂದು ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರು ಗಾಯತ್ರಿ ಅಕ್ಕನ ನೇತೃತ್ವಡು ಮಹಿಳಾ ಸೇವಾ ಸಮಿತಿದ ಮಲ್ಲ ಒಂಜಿ ತಂಡನೆ ಈ ಒಂಜಿ ಕಾರ್ಯಕ್ರಮದ ಯಶಸ್ವಿಗೂ ಮಲ್ಲ ಕೊಡುಗೆ ಕೊರ್ತನೋ ಪಂಡ್ರೆ ಎಂಕ್ಲೆ ಬಾರಿ ಸಂತೋಷ ಆಪು ಅಂಚನೆ ಜವಣ್ಯರ್ನ ತಂಡದ ಕೆಲವು ಪಂಜನಕಲ್ನ ಕೆಲಸಕ್ಕೆ ಎಂಕ್ಲೆ ಬೆಲೆ ಕಟ್ಟರೇನೆ ಸಾಧ್ಯ ಆ ರೀತಿದ ಕೆಲಸ ರಾತ್ರಿ ಅವಡು ಪಗೇಲವಾಡು ಖಂಡಿತ ಎಣ್ಣಿನ ಪೊರ್ತು ಬೋಲು ಕೆಲಸ ಉಂಡ ಮುರಾಣಿ 2 ದಿನೊಟ್ಟು ಈ ಬಾಗೋಡು ಈತ ಮಲ್ಲೊಂಜಿ ಕಾರ್ಯಕ್ರಮ ಮನ್ಪುನಾಗ ಏತೊಂಜಿ ಶ್ರಮ ಏತೊಂಜಿ ಕಷ್ಟ ಉಂಡು ಬಂಡದು ಬಹುಶಃ ಅಕ್ಲೆಗೆ ಈತೊಂಜಿ ಕೆಲಸ ಮನ್ಪುನಾಗ ಐತ ಅನುಭವ ಗೊತ್ತಾಗ್ತದೆ ಕೈ ಪಂಪೇರು 10 ಪಂಪನೆತ ವಿಷಯಡು ತುಂಡು ಅಂಡ ಧರ್ಮಗು 10 ಮೋನೆಗಳುಳ್ಳಗೆ 10 ಗುಣಕ್ಕಳುಳ್ಳಗೆ ಐದು ಮಾತ್ರ ವಿವರ ಮಾತ್ರ ಹೆಂಗೆ ಸುಮಾರು ಪೊರ್ತುಬೋಡು ಹೆಂಗೊಂಜಿ 2 ಆಶೀರ್ವಚನ ಪಣಿ ಮಾತ್ರ ರಟ್ಟಾಯರೆ ಗೊಪ್ಪುನು ಅಂತೂ ಈ ಭಾಗಕ್ಕೆ ಬಂದಾಗ ಎಂಕು ತೋಜನು ಒಂಜಿ ವೈದ್ಯಕೀಯ ಒಂಜಿ ವಿಶ್ವವಿದ್ಯಾಲಯ ನಡಪುಣ್ಣರಿಗೆ ಈ ಧಾರ್ಮಿಕದ ಪ್ರೀತಿ ದಾಯ ಬರ್ತನೆ ಯಾನ್ ಆರೆಗೊಂಜಿ ಎಡ್ಡೆಪ್ಪು ಬೈಕ್ ಈ ಸಂದರ್ಭಡು ಆರು ಮಲ್ಲ ಮನಸ್ಸು ಮಲ್ತೇರತ್ತ ಮುಳ್ಪಂಚಿನೊಂಜಿ ಕಾರ್ಯ ಆರೆ ಎಂಕ್ಲೈಕು ಪ್ರೋತ್ಸಾಹ ಕೊರ್ಪ ಅಂತ ದುಂಬತ್ತಿದ್ದಾರತ್ತ ನಿಜವಾದ ಅರೆಗೆ ಯಾನು ಉಡಲ್ ತಿಂಜಿದೆ ಯಾನು ಎಡ್ಡೆಪ್ಪು ಬೈಕ್ ಒಂದುಲ್ಲೆ ಅವನೇನಾತು ಬೆಳೆದು ಬರಡು ಇನಿ ಪ್ರತಿನಿಧಿಯಾದ ಬಹುಶಃ ಅವರೇನು ಕಡಪುಡ್ದೇರು ಸೋಮಯಾಜುಲ್ನ ಮೊಟ್ಟು ಗುಳ್ಳೇರು ಎಂಕ್ಲ ತೂದು ಗೊತ್ತುಂಡಾರ ನಮಗೆ ಹೆಚ್ಚಿಗೆ ಪಾತಿರ್ದು ಗೊತ್ತು ಇನ್ನೂ ತೂದು ಗೊತ್ತುಂಡಗಾರ ನಮಗೆ ಇನಿ 60 ನಮ್ಮ ಒಟ್ಟು ಗುಳ್ಳೇರು ಇನಿ ಲೇಸಿಗೊಂಜಿ ಎಡ್ಡೆ ಪುರ್ಲು ದಿಂಜಿಲೆಕ್ಕ ಆತನಂತ ಪಂಡ ತಪ್ಪಾವಂತು ನಾಗಾನ್ ಇನ್ನಗ ನಂಗೆ ಮಸ್ತ್ ತೋಜಿನದಾದ ಅನ್ಕೆಂಡ ತೋಜುನ ದೇವೇರು ಕಣ್ಣಿಗೆ ತೋಜುನ ದೇವೇರು ಐಕ್ ಪಂಡ್ಪೇರು ಎಡ್ಡೆಂದನ ಬತ್ತಂದ್ರೆ ಸಾದಿ ಬುಡ್ಲೆ ಎಂದು ಪಂಡ್ಪೇರತ್ತೆ ಎಡ್ಡೆಂದನ ಅಂತ ಪಂಡ ಹೂವು ಮಾತ ಕಾಟು ಉಚ್ಚುಲೆಗೆ ಮಾತ ನಮ್ಮ ಸಾದಿ ಕೊರ್ಪುಜ ಎಡ್ಡೆ ಉಚ್ಚುಲೆಗೆ ನಮ್ಮ ಸಾದಿ ಕೊರ್ಪು ಐಕ್ ಪಂಡ್ಪೇರು ಎಡ್ಡೆಂದಿನ ಬತ್ತಿಂದು ಸಾದಿ ಬುಡ್ಲೆ ಕೆಲವರು ದಾದವನ್ ಪೇರು ನಿಂಗೆ ಕುರ್ದಿದಲ್ಲ ತೀದು ಐಟು ಮುರ್ಕುದು ಪೋಪಣ ಪೋವಡು ಸುದ್ದ ಆವಡು ಅಂದ್ರೆ ನಮ್ಮ ದೀಪನಕ್ಲೆ ತೂಪ ನಮ್ಮ ಐಕ್ ಪಂಡ್ಪೇರು ಅಪ್ಪಗ ಎಡ್ಡೆಂದಿನ ಹೂವುಂದು ಕೆಂಡ ಪರಪು ನೋವು ಎಡ್ಡೆಂದಿನ ಅಂತ ಪರಪ್ಪುನ ಬಗ್ಗೆನೂ ಒಂತೆ ವಿಶ್ಲೇಷಣೆ ಮಾಡ್ತಿರಂದ ಅಂಡ ಪರಪೂನ್ ಪಂಡ ಸಂಸ್ಕೃತಿಯಿಂದ ನೆನಂಜುಪ್ಪುದಾರುಂಡು ಪರಪ್ಪುನ ಹೂವ ಅವು ಸಂಸ್ಕೃತಿ ಅವು ನಿರಂತರವಾದ ಪರತೊಂದು ಉಪ್ಪುನ ತುದೆಕ್ಕಲ ಎಡ್ಡೆ ಶುದ್ಧತೆಯನ್ನು ಪಂಡೇರಿ ಐಕ್ ಮೈಲೇಜಿ ಎಂದು ಪಂಡೇರಿ ನಮ್ಮ ಬದುಕಿನಿಪಿನೆಲ್ಲ ಆ ಸಂಸ್ಕೃತಿ ಹಿಡಿದು ಕೂಡುದಿತ್ತಿನಂಡ ಪರಪ್ಪು ಹಿಡಿದು ಕೂಡುದಿತ್ತಿನಂಡ ಒರಿಪುಗು ಬಲಾವು ಒಂದು ನೆನೊಂಜು ಪಾತ್ರೆಗಳುಂಡು ಈ ಒಂಜಿ ಸಂದರ್ಭಡು ಹೆಚ್ಚಿಗೆ ಪಾತ್ರೆ ಕುಳ್ಳುಜಿ ಖಂಡಿತ ಕುಳ್ಳುಜಿ ಈ ಸಮಯಡು ನೆನ ಪಿರೋಡು ಮಾತ ತೋಜು ನಂಗೆ ಮಾತ ನನ್ನ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಲ್ತು ಒಂದುಲ್ಲೇರಿ ಎಂಕ್ಲೆಗ್ಲಂತ ಅವಕಾಶ ಬೋಡು ಒಂದು ಖಂಡಿತವಾದಲ್ಲ ಅಂದವು ಐಕು ಕೊರಡು ನಮ್ಮ ಸಂಸ್ಕೃತಿದ ಒಂಜಿ ವೈಪುಲ ನಮ್ಮಡ ಬೋಡು ಆಯ್ತು ಒಟ್ಟಿಗೆ
ಧಾರ್ಮಿಕತೆ ಒಂಜಿ ಚಿಂತನೆ ಮಾಡಬೋಡು ಒಂದು ಈ ರಡ್ಡೆಕ್ಲ ಹೊಂದಾಣಿಕೆ ಮಲ್ತದ್ದು ಈ ವೇದಿಕೆಯನ್ನು ನಿರ್ಮಾಣ ಮಾಡ್ತಿರೋದು ನಾನು ತೆರಿಯೋಣ್ಬೆ ಯಾನು ಬಣ್ಣಗೆಲ್ಲ ಒಂದೇ ಕಾರ್ಯಕ್ರಮ ಅವು ಒಂದು ಸೊರಕೆ ನೊಂದಿತ್ತೇನೆ ಎಡ್ಡೆ ಸಂಗತಿ ಈ ಸಮಯಡು ಮುಲ್ಪದ ಜವ್ವಣಿರಿಗೊಂಜಿ ಯಾನು ಎಡ್ಡೆಪ್ಪು ಬೈಕ್ ಒಂದುಂಡೆ ಮಲ್ಲ ಮನಸ್ಸು ಮಲ್ತದ ಮುಲ್ತ ಜವ್ವಣಿರು ಒಟ್ಟು ಸೇರದೆ ಇರತ್ತ ಆಗ್ಲೇ ಒಂಜಿ ಎಡ್ಡೆಪ್ಪು ಈ ಸಂದರ್ಭ ಯಾನು ಬೈಕ್ ಒಂದಿಲ್ಲ ಇತ್ತೇನೆ ಪಂಡೇರಿ ಆ ಸೇವೆ ಈ ಸೇವೆ ಅನ್ಪಿನ ಬೇತೆ ಬೇತಿಟ್ಟು ಆಕ್ಲ ಸ್ವಯಂ ಪ್ರೇರಿತವಾದ ಮಲ್ಪ ಇರತ್ತ ಅವು ಎಡ್ಡೆಪ್ಪದ ಸಂಗತಿಯಿಂದ ನೆನೊಂಜಿ ಅಂತೀರಿ ಒಣ್ಬೆ ನೆನೆ ಈ ಚಾವಡಿಡೊಂಜಿ ಮಾನಾದಿಗೆ ಕೊರ್ನೆಟ್ಟು ಮಾತಾ ಕೊಡ್ತೇರೆ ಅಂಚತ್ತೆ ಇರುವೇರು ಪೊಂಜಿನಕ್ಲ ಅಕ್ಕೆನಕ್ಲು ಉಳ್ಳಿರತ್ತ ಮೊಗ್ಲೆ ಕೊರ್ತನ ಮಾನಾದಿಗೆ ಉಂಡತ್ತ ಒಂದು ದೇಶ ಕೊರ್ನಂಚಿನ ಮಾನಾದಿಗೆ ಏನು ನಾನು ಪಂಡೋದಿಲ್ಲ ಅಪ್ಪೆ ಸಂಸ್ಕೃತಿ ನಮ್ಮವು ಐಕ್ ಪಂಪೇರು ಭಾರತ ಮಾತೆಯಿಂದ ನಮ್ಮಲ್ಲೆತ್ತ ಅಪ್ಪೇನು ಅಂಚಾದ ಪುಣ್ಣ ತುಳು ಅಪ್ಪೆಂದು ನಮ್ಮಲ್ಲೆಪ್ಪುವ ಕನ್ನಡಮ್ಮಾದ ಲೆಪ್ಪುವ ಅಪ್ಪಾಗ ಈ ಚಾವಡಿಲ್ಲ ಅಪ್ಪನಕ್ಲೆ ಕೊಂಚ ಕೊರತೆ ಆಯ್ರೆ ಬಲ್ಲಿಂದ ಲಕ್ಷ್ಮೀ ಏನು ಗಾಯತ್ರಿ ಅದು ಪಡ್ ತೊಂದರೆ ಜೊಂಜಿ ಅಡ್ಜಸ್ಟ್ ಮಾಡ್ತಿಲ್ಲ ಲಕ್ಷ್ಮೀ ಸರಸ್ವತಿಯಿಂದ ಬಹುಶಃ ಇರುವೆರನ್ನು ಮುಲ್ಪಕ್ಕುಳ್ಳದೇರು ಭಾರಿ ಸಂತೋಷ ಆಗ್ತಾನೆ ಇಂಕಿ ಚಾವಡಿ ಕೊಂಚ ಕಳೆ ಇರ್ಲಿಕ್ಕೆ ಆಗ್ತದೆ ನಾನು ಪಂಡೋದಿಲ್ಲ ಅಪ್ಪೆನಕ್ಲು ಮನಸ್ಸು ಮಲ್ತಂಡ ಇಲ್ಲಿನ ಸಮಾಜನು ಬದಲ ಮನ್ಪುಣಂಚಿನ ಶಕ್ತಿ ಮಾಮಲ್ಲವಾಕ್ಲೇಡ ಯಾಕಲ್ ಪಣ್ಪೇರು ಅಕ್ಲೆಡ್ ಆಪಣಂಚಿನ ತಾಕತ್ತು ಎಂಚ ಅಂತ ಕೇಂಡ ಇಲ್ಲನೇ ಪರಿವರ್ತನೆ ಮಲ್ಪೆರೆಗೆ ಆಪಣಿ ಅವು ಮಲ್ಲ ಸಾಹಸ ದಾಯಿಂದ ಕೇಂಡ ಮಾತೃಶಕ್ತಿ ಇಂಪಿನ ಉಂಡತೆ ಆ ಶಕ್ತಿ ಭಾರಿ ಮಲ್ಲ ಅಂತ ಪಣ್ಪೇರು ಐಕ ಅವು ಸಾಮರ್ಥ್ಯ ಉಂಡು ಒಂದಲ್ಲ ಪಂಡೇರು ಇನಿ ನಂಗೆ ಸಮಾಜಡು ಬಚ್ಚಿದನೇ ಒಂದು ಕೇಂಡ ನಮ್ಮಡ ದಿಂಜ ಮಾನವೀಯ ಮೌಲ್ಯದ ಕೊರತೆಗಳು ಅಲ್ಪ ಲಕ್ಕ ತೋಜೊಂದುಂಡು ಪ್ರೀತಿಗಳು ಅಂತೆ ಬಚ್ಚಿ ಲೆಕ್ಕ ತೋಜೊಂದುಂಡು ಅಂತರಗಳು ತೋಜೊಂಡು ನಮ್ಮಡ ಮನುಷ್ಯನ ಮಧ್ಯ ನಮ್ಮಡ ಬಾಕಿದಟ್ಟು ಮಾತ್ರ ನಮ್ಮ ಬಾರಿ ಮುಟ್ಟ ದೀಪ ಯಂತ್ರಗಳು ಸಹ ನಮ್ಮ ಉಳಾಯ ಮುಟ್ಟ ಪೋತುಂಡು ಆಟದ ಉಳ ಎಲ್ಲ ಪೊಗುದು ಯಂತ್ರಗಳು ಆಂಡ ಮನುಷ್ಯನ ಪ್ರೀತಿ ನಮ್ಮಡ ಕಮ್ಮಿ ತೋಜುಂಡು ಆಂಡ ಈ ಲಕ್ಷ್ಮಿಗುಡ್ಡೆಗೆ ಬಂಡ ಮುಲ್ಪ ದಿಂಜುದುಂಡು ಒಂದು ಪಣ್ಯರ ಇಂಕ ಸಂತೋಷ ಆವೊಂದುಂಡು ಮುಳ ಬುಳೆದುಂಡು ಅಂಚಿನೊಂಜಿ ಭೇದ ಭಾವ ದಾಂತೆ ಮುಲ್ಪ ಬುಳಚಿಲಾತನೊಂದು ಪಂಡ ತಪ್ಪಾವಂದು ಪ್ರೀತಿ ಇನ್ಪಿನವು ಭಾರಿ ಮಲ್ಲ ಸೊತ್ತವು ಐ ಪಣ್ಬೇರೆ ಒಂದು ಇಲ್ಲಡೆಗೆ 3 ಜನ ಬಿನ್ನೀರು ಬತ್ತೇರಿಗೆ 3 ಜನ ಬಿನ್ನೀರು ಇತ್ತೆ ಬತ್ತನ ಪುಣ್ಯ ಇತ್ತೆ ಮಾತ ಒತ್ತು ನೆಟ್ಟೆ ಆಪುಂಡದ ಪೂಜೆ ನೆಟ್ಟೆ ಸರಿ ಆಪುಂಡು ಬತ್ತನ ಪುಣ್ಯ ಬತ್ತೇರು 3 ಜನ ಬತ್ತಿ ಬಿಟ್ಟಿಗೆ ದಾನೆ ತಿಂದು ಕೆಂಡ ಇಲ್ಲದ ಯಜಮಾಂತಿ ಪಿದೇ ಬತ್ತಲ್ಲ ಬಲೆ ಇವಳ ಈಗ ಅಗಲ್ ಪಂಡರಿಗೆ 3 ಜನ ಉಳ್ಳಿರು ಹೆಂಗೆ 3 ಮಾತ ಬರ್ಪುಜ ಒರಿ ಮಾತ್ರ ಬರ್ಪಣೆ ಇವಳ ಈಗ ಏರ ಒಂದು ಪಲ್ನೆ ಒಂಜಿ ಪ್ರೀತಿ ಬೊಕೊಂಜಿ ಕೀರ್ತಿ ಬೊಕೊಂಜಿ ಸಂಪತ್ತು 3 ಜನಗಳು ಬೈದೇರಿ ಎದುರು ಮೊಳೆಗೆ ಅಂಚೆಂಜನಿಗೆ ಒರಿ ಬರ್ಪಣೆಗೆ ಅತ್ತ ಏರೆಲ್ಲ ಎಪ್ಪಣೆ ಎಂದು ಅಂತ ಪಂಡ್ಬೇರ್ದ ಕನ್ಫ್ಯೂಸ್ ಆಂಡ್ ಇಂಕದು ಏರೆಲ್ಲ ಎಪ್ಪಣೆ ಎಂದು ಗೊತ್ತಾಗ್ತದೆ ಅದು ಬರ್ತಾನೆ ಯಜಮಾನ್ರ ಬತ್ತಕ್ಕೇಂಡ್ರೆ ಏರೆಲ್ಲ ಎಪ್ಪಡಿ ಒಂಜಿ ಪಲ್ನೆ 3 ಜನ ಉಳ್ಳೇರಿ ಅವು ಪ್ರೀತಿಗೆ ಬೊಗೊಂಜಿ ಕೀರ್ತಿಗೆ ನೆನೊಂಜಿ ಐತ ಬಗೆಟ್ ಪನ್ನೊಂದು ಸಂಪತ್ತುಗೆ ಇರು ಒಯ್ಲೆ ಪೊಂಡು ಪಲ್ಲೆ ಐಕೆ ಯಜಮಾನ್ ಪಂಡೇರು ದಾದ ನಂಗೆ ಬೋಡ್ತನೆ ಸಂಪತ್ತು ಬರಡುಲಾಗಿ ಸಂಪತ್ತು ಬರಡುಲಾಗಿ ಆತ ಬರ್ತಾನೆ ಅಂಚೆಂಚೆ ತುಯ್ಯಲು ತೂದು ಮಗನ ಕೇಳಲ್ಲ ಅಂದ ಮಗ ಈದಾನೆ ಬನ್ಪ ಅಪ್ಪೆಂಚ ಮನ್ಪೇರು ಈದಾದ ಬನ್ಪ ಅಂದು ಐಕೆ ಇಂಬೆ ಬಂಡೆಗೆ ಅಪ್ಪನ ಸಂಪತ್ತು ಮಾತ್ರ ಉಂಡತ್ತ ನಂಗೆ ಸಂಪತ್ತತ್ತೆ ಕೀರ್ತಿ ಬರಡಿ ಎಂದು ಬಂಡೆಗೆ ಮಗೆ ಈತಿ ಯಾರು ಅಂದು ಕೇಳಿದಾಗ ಮರ್ಮಲ ನಂಜು ಪಾತಿ ಇರ್ಪಾಯಿರಿ ಇತ್ತೆ ಮಾಮಿ ಮರ್ಮಲ ಒಟ್ಟಿಗೆ ತೆರಡ ಪುಣ್ಯ ಅಂದು ಅಂತೆ ಅಪಗನದಾನ ಗೊತ್ತುಜ್ಜಂಗೆ ಅಂತೂ ಈತು ಸೀರಿಯಲ್ ತೂದಲ ಮಾತ ಇಲ್ಲಡು ಒಟ್ಟಿಗೆ ಉಳ್ಳೇರಿಂದ ಅವು ಪುಣ್ಯ ಅಂದೇ ಗ್ರಹಿತ ನೋಡು ಏತು ತುಂಡಾಯಿನಾತ ಮಲ್ಪೆರದ್ದು ಪುಣ್ಯ ಸೀರಿಯಲ್ ಆ್ಯಂಡ್ ಅಲ್ಪ ರಿಯಲ್ ಇಜ್ಜತ್ತ ಅವು ಸೀರಿಯಲ್ ಅತ್ತ ಬದುಕು ಮಣ್ಪೇರು ಕಲ್ಪನೆ ನಮ್ಮ ಬದುಕು ಅತ್ತೆ ನಿಜ ಅರ್ಥೋಡು ನಮ್ಮ ವಾಸ್ತವದ ಅನ್ವೇಷಣೆನೇ ಬದುಕು ನಮ್ಮವ ಅವಳು ಅವಾಗ ಮಾತ್ರ ನಮ್ಮ ಬದುಕಾಪಣೆ ಎಂದು ಪಣೋಳಿ ಇನಿ ಪಣ್ಪೇರು ಅಂಚಿನ ಆ ಪ್ರೀತಿ ಮೀನಿ ಇತ್ತಿಣಂದಾಂಡ ಮರ್ಮಲೆಲ್ಲ ಎತ್ತಿಕೊಂಡಲ್ಲಿಗೆ ಈ ಮಗಲೆಲೆ ಕಾಪೆ ಈ ದಾದ ಮನ್ಪ 3 ಬೈದೇರು ಏರೆಲ್ಲೆ ಪೊಡೊಂದು ಈ ಪಣ್ಣದು ಹಾಲು ಸೀದಾ ಪಂಡಲ್ಲಿಗೆ ಅಂದೆ ಮಾಮಿಯ ನಮಡ ಬಚ್ಚಿದನೆ ಪ್ರೀತಿ ಅತ್ತ ಅವಳೆ ಬರಡತ್ತ ಅಂತ ಪಂಡ ಹಾಲು ದಿಂಜು ಆಲೋಚನೆ ಮಲ್ತು ಪ್ರೀತಿಲ್ಲೇ ತಲ್ಲಿಗೆ ಪೋದು ಪ್ರೀತಿನ ಉಳೆಯಲ್ಲಿ ಎತ್ತುನೇ ತಡ ಅವು ರಡ್ಡಲ್ಲ ಉರುಡುದು ಉಳೆ ಬತ್ತಾಗೆ ರಡ್ಡಲ್ಲ ಕೇಂಡರಿಗೆ ಈ ನಿಕ್ಲು 3 ಬರ್ಪುಜಿ ಬಂತಾನೆ ಅಂತ ಒರಿಯತ್ತ ಬರ್ಪೆ ಅಂತಾನೆ ಪ್ರೀತಿ ಇತ್ತಿನ ಯಾಲ್ನೊಳ್ಳೆ ಎಂದು ಎದುರು ಬತ್ತಾಗೆ ಅಂಚನೆ ಪ್ರೀತಿ ಓಳುಂಡ ಅಲ್ಪ ಸಂಪತ್ತುಲುಂಡು ಕೀರ್ತಿಲುಂಡು ಇನ್ಪಿನಕ್ಕೆ ಈ ಲಕ್ಷ್ಮಿ ಗುಡ್ಡನೇ ಸಾಕ್ಷಿಯಿಂದ ಪಂಡ ತಪ್ಪಾವಂದು ನಿಕ್ಲಡ ಉಡಲ ಪ್ರೀತಿ ಉಂಡು ಹೆಂಗೆ ಭಾರಿ ಸಂತೋಷ ಆಗ್ತದೆ ದಾಯಿಗೆ 10-20 ಸಂಭ್ರಮ ನಡಪಾಡು ದಾಯ 20 50 ಬಂಗಾರದ ಪರ್ಬಗಳು ನಡತ್ತು ಬರಡು ದಾಯ ಶತಮಾನದ ಉಚ್ಚಲೇಸೇ ನಡಪಡದು ದೇವರಡೆ ಅನ್ನ ಪ್ರಾರ್ಥನೆ ಮಲ್ತೊಂದು ಐಕ್ ಮಾತ್ರ ನಂಗೆ ಶಕ್ತಿ ದಿಂಜಾವಡು ದೇವರಡ ಪ್ರಾರ್ಥನೆ ಮಲ್ತೊಂದು ಒಂದು ಹೆಚ್ಚಾಂಡು ಉದ್ದಾತನ ಪಾತಿರೋದನ್ನ ನೆನದಾಗ್ಲ ಆ ವಿಷಯಗಳು ದಿಂಜಾವರಿಂದ ಪಂಡೊಂದು ಸೇರ್ನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದಿಪಾವಡು ಲೋಕೊಡು ಶಾಂತಿ ನೆಮ್ಮದಿ ನೆಲೆಯಾವಡು ದೇವರಡ ಪ್ರಾರ್ಥನೆ ಮಲ್ತೊಂದು ಉಪನಿಷತ್ತು ನೊಂಜಿ ಪಾತ್ರೆ ಕೊಂಡುಂಡು
ಯಾರು ನಿಕ್ಲೆಗೆ ಒಪ್ಪಾವಣೆ ಮಾತ್ರ ಎನ್ನ ಭಾಷೆ ಯಾರು ಪಂಡೊಂದಲೇ ಸಂಸ್ಕೃತ ಭಾಷೆ ಉಂಡು ಈ ಪಂಪುಣಿಂಚ ಅಂದಿಕ್ಕೆ ಎಂಡ ಧರ್ಮಾನಂದಾದೀಪ ಧರ್ಮಾನಂದಾದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದು ಬೊಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬಿಡುವುದು ಸತ್ಯನೋ ನಾಡೆರೆಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥದೋ ಎಣ್ಣೆ ದಿಂಜಾವಡು ಕಾರ್ಯಾಗುತ್ತದೆ. ಇವತ್ತು ನಾವು ಈ ಮೂರು ಧರ್ಮದವರು ಒಂದೇ ವೇದಿಕೆಯಲ್ಲಿ ನಾವು ಇದ್ದೇವೆ. ಧರ್ಮ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಧರ್ಮಕ್ಕೆ ರಿಲಿಜಿಯನ್ ಅಂತ ಹೇಳ್ತೇವೆ. ರಿಲಿಜಿಯನ್ ಈ ಶಬ್ದದ ಮೂಲವನ್ನು ನಾವು ಹುಡುಕ್ತಾ ಹೋದರೆ ಆ ಶಬ್ದದ ಅರ್ಥ ಏನಂದರೆ ಇಂಗ್ಲೀಷಲ್ಲಿ ಹೀಗಿದೆ, ಟು ಟೈ ಬ್ಯಾಕ್ ಅಂದರೆ ನಾವು ನಿಮಗೆ ತಿಳಿದಿದೆ, ಒಂದು ಗಿಡವನ್ನು ನಾವು ನೆಡುವಾಗ ಏನು ಮಾಡ್ತೇವೆ ಅಂದರೆ ಅದರ ಬದಿಗೆ ಒಂದು ಕೋಲನ್ನು ನಾವು ನೆಡುತ್ತೇವೆ, ಹಾಗೂ ಆ ಗಿಡವನ್ನು ನಾವು ಆ ಕೋಲಿಗೆ ಎಳೆದು ಕಟ್ಟುತ್ತೇವೆ. ಧರ್ಮ ಅಂದರೆ ಇದೆ, ಎಳೆದು ಕಟ್ಟುವುದು. ಯಾಕೆ ಎಲ್ಲರಿಗೂ ಧರ್ಮ ಬೇಕು? ಯಾಕೆಂದರೆ ನಾವು ನೇರವಾಗಿ ಬೆಳೆಯಲು, ಅಡ್ಡದಿಡ್ಡಿ ಹೋಗದಂತೆ, ನಮ್ಮ ಜೀವನ ಆಚೀಚೆ ಹೋಗದಂತೆ, ಅಡ್ಡದಿಡ್ಡಿ ಹೋಗದಂತೆ ನಾವೆಲ್ಲರೂ ನೇರವಾಗಿ ಬೆಳೆಯಲು ಎಲ್ಲರಿಗೂ ಅವರವರ ಧರ್ಮ ಬೇಕು. ಎಲ್ಲ ಧರ್ಮದವರು ಒಂದೇ ಒಂದು ಆಲೋಚನೆಯನ್ನು ನೀಡುತ್ತಾರೆ, ಅಥವಾ ಎಲ್ಲ ಧರ್ಮಗಳ ಕಾರ್ಯ ಒಂದೇ. ಅವರ ಸುಪತ್ರಿಗೆ ಬರುವ ಎಲ್ಲರನ್ನು ನೆಟ್ಟಗಾಗಿ ಬೆಳೆಸುವುದು. ಒಂದು ವೇಳೆ ಯಾವಾಗ ಈ ಧರ್ಮದಿಂದ ನಾವು ಬೇರೆ ಕಡೆ ಹೋಗುತ್ತೇವೆಯೋ, ಈ ಧರ್ಮ ಪ್ರತಿಪಾದಿಸುವ ವಿಷಯಗಳನ್ನು ನಾವು ತೊರೆದು ನಾವು ಅಡ್ಡದಾರಿಯಲ್ಲಿ ಹೋಗುತ್ತೇವೆಯೋ, ಆಗ ಆ ಸಮಾಜವು ಅಡ್ಡದಿಡ್ಡಿಯಾಗಿ ಬೆಳೆಯುತ್ತಾ ಬರುತ್ತದೆ. ಈ ಸಮಾಜದಲ್ಲಿ ಇರುವ ನಾಗರಿಕರು ಕೂಡ ಅವರು ಅಡ್ಡದಿಡ್ಡಿಯಾಗಿ ಬೆಳೆಯುತ್ತಾ ಹೋಗುತ್ತಾರೆ. ಆವಾಗ ಖಂಡಿತವಾಗಿಯೂ ಸಮಾಜ ಕಲುಷಿತಗೊಳ್ಳುತ್ತದೆ, ಸಮಾಜ ಆರೋಗ್ಯಕರವಾಗಿ ಬೆಳೆಯುವುದಿಲ್ಲ. ಆ ಒಂದು ಸಮಾಜವು ಅನಾರೋಗ್ಯಕರವಾದ ಸಮಾಜವು ಖಂಡಿತವಾಗಿಯೂ ಆಗುತ್ತದೆ. ಆದುದರಿಂದ ಎಲ್ಲ ಧರ್ಮದ ಹಿರಿಯರು, ಎಲ್ಲ ಧರ್ಮದ ಮುಖಂಡರು, ಎಲ್ಲ ಧರ್ಮದ ಗುರುಗಳು ಅವರು ಮಾಡಬೇಕಾದ ಒಂದೇ ಒಂದು ಅತಿ ಉತ್ತಮವಾದ ಕೆಲಸ ಏನೆಂದರೆ, ಎಲ್ಲರನ್ನು ಅದರ ಕಡೆಗೆ ಎಳೆದು ಅವರ ಯಾರು ಭಕ್ತವೃಂದ ಇದೆ, ಅವರ ಅನುಯಾಯಿಗಳು ಇದ್ದಾರೆ ಅಥವಾ ಧರ್ಮದವರಿದ್ದಾರೆ, ಅವರನ್ನು ನೇರವಾಗಿ ಬೆಳೆಸೋದು. ಈ ಒಂದು ಕೆಲಸವು ನಮ್ಮಿಂದ ಖಂಡಿತವಾಗಿಯೂ ಆಗಬೇಕಾಗ್ತದೆ. ಧರ್ಮ ಎಂದ ತಕ್ಷಣ ಆ ಧರ್ಮಕ್ಕೆ ಅಂಟಿಕೊಂಡಿರುವ ಮತ್ತೊಂದು ವಿಚಾರ ಏನಂದರೆ ವರ್ಷಿಪ್. ನಾವು ಹೇಳ್ತೇವೆ ಕನ್ನಡದಲ್ಲಿ ಅದಕ್ಕೆ ಆರಾಧನೆ ಅಂತ ಹೇಳ್ತೇವೆ, ಆರಾಧನೆ. ಈಗ ವರ್ಷಿಪ್ ಎಂಬ ಆ ಶಬ್ದದ ಎಟಿಮಾಲಜಿ ಅಂದರೆ ಆ ಶಬ್ದದ ಮೂಲವನ್ನು ನಾವು ಹುಡುಕುತ್ತಾ ಹೋದರೆ, ಆ ವರ್ಷಿಪ್ ಅಂದರೆ ಏನಂದರೆ, ನಾವು ಯಾವುದಕ್ಕೆ ನಮ್ಮ ಸಮಯವನ್ನು ವ್ಯವಹಿಸುತ್ತೇವೆಯೋ, ಯಾವುದಕ್ಕೆ ನಮ್ಮ ಸಂಪನ್ಮೂಲಗಳನ್ನು ನಾವು ತೊಡಗಿಸಿಕೊಳ್ಳುತ್ತೇವೆಯೋ ಅದು ವರ್ಷಿಪ್ ಆಗ್ತದೆ, ಅದು ಆರಾಧನೆ ಆಗ್ತದೆ. ನಾವು ಇಂಗ್ಲೀಷಲ್ಲಿ ಕೇಳಿದ್ದೇವೆ, ವರ್ಕ್ ಈಸ್ ವರ್ಷಿಪ್. ಅಂದರೆ ಯಾರು ತುಂಬ ಸಮಯವನ್ನು ಅಥವಾ ಅವರ ಸಂಪನ್ಮೂಲವನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುತ್ತಾನೆಯೋ, ಅವರ ಶಕ್ತಿಯನ್ನು ಇರ್ಬೋದು, ಅವರ ಆ ಒಂದು ಇಚ್ಛಾ ಶಕ್ತಿ ಇರ್ಬೋದು, ಅವರ ಜ್ಞಾನ ಇರ್ಬೋದು, ಆ ಕೆಲಸಕ್ಕಾಗಿ ಕೊಡುತ್ತಾನೆಯೋ ಅವಾಗ ಆ ಕೆಲಸವನ್ನು ಅವರು ಆರಾಧಿಸಿದಂತಾಗುತ್ತದೆ. ಅಂದರೆ ಆರಾಧನೆಯ
ಅರ್ಥ ಏನಂದರೆ ನಮ್ಮ ಎಲ್ಲ ಶಕ್ತಿ ಸಂಪನ್ಮೂಲಗಳನ್ನು ನಾವು ಒಂದಕ್ಕೆ ಕೊಡುವುದು. ನಮಗೆ ಈಗಿನ ಸಮಾಜದಲ್ಲಿ ನಮಗೆ ತಿಳಿತದೆ ನಾವು ಯಾವುದಕ್ಕಾಗಿ ನಾವು ನಮ್ಮ ಹಣವನ್ನು, ನಮ್ಮ ಸಂಪನ್ಮೂಲಗಳನ್ನು, ನಮ್ಮ ಸಮಯವನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ. ಯಾವುದಕ್ಕೆ? ಆವಾಗಲೇ ಸ್ವಾಮಿಗಳು ಒಂದು ರೆಫರೆನ್ಸ್ ಕೊಟ್ಟರು, ಅಂದರೆ ಮೊಬೈಲ್ನ ಒಂದು ಏನೋ ಮಾಡಿಕೊಟ್ರು. ನಮ್ಮ ಮಕ್ಕಳು ಬೆಳಗ್ಗೆಯಿಂದ ಸಂಜೆವರೆಗೆ ಮೊಬೈಲಲ್ಲೇ ಇರ್ತಾರೆ. ದೇ ವರ್ಷಿಪ್ ಮೊಬೈಲ್. ಕೆಲವರು ದೇವರನ್ನು ಬಿಟ್ಟು ಎಲ್ಲ ಆ ಒಂದು ಸಂಪನ್ಮೂಲವನ್ನು ಆ ಮೊಬೈಲಿಗೆ ಕೊಡುವಾಗ ಮೊಬೈಲೇ ದೇವರಾಗಿ ಬಿಡ್ತದೆ. ನಿಜ ದೈವ ಆರಾಧಕರು ನಾವು ಆಗುವುದಿಲ್ಲ. ಈಗ ಸಮಾಜದಲ್ಲಿ ನಾವು ನೋಡ್ತೇವೆ ಏನಾಗ್ತದೆ ಅಂದರೆ, ಒಂದು ವೇಳೆ ಒಬ್ಬರು ಸಮಾಜವನ್ನು ಹೊಡೆಯುವಂತಹ ಕೆಲಸಗಳಿಗೆ, ಧರ್ಮದ ಮಧ್ಯೆ ಬಿರುಕು ತರುವ ಕೆಲಸಗಳಿಗೆ ಅವರ ಆ ಹಣವನ್ನು, ಅವರ ಸಮಯವನ್ನು ವಿನಿಯೋಗಿಸ್ತಾರೋ ಆವಾಗ ಅವರು ಯಾರ ಆರಾಧಕರಾಗ್ತಾರೆ? ಧರ್ಮ ಅಥವಾ ಈ ಸಮಾಜವನ್ನು ಹೊಡೆಯುವ ಆರಾಧಕರಾಗುತ್ತಾರೆ. ಆ ಒಂದು ಸಮಾಜ ಹೊಡೆಯುವ ಆ ಒಂದು ಕೆಲಸವೇ ಅವರ ದೇವರಾಗಿ ಅದು ರೂಪುಗೊಳ್ಳುತ್ತದೆ. ಆದುದರಿಂದ ನಿಜವಾದ ಆರಾಧನೆ ಹೇಗೆ ಇರಬೇಕಂದ್ರೆ, ನಮ್ಮ ಸಮಯವನ್ನು, ನಮ್ಮ ಹಣವನ್ನು, ನಮ್ಮ ಸಂಪನ್ಮೂಲಗಳನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಯುಕ್ತಿಯನ್ನು ದೇವರು ಏನು ಬಯಸ್ತಾರೋ, ದೇವರು ಏನು ನಮ್ಮಿಂದ ತಮ್ಮ ಮಕ್ಕಳಿಂದ ಆಶಿಸ್ತಾರೋ ಅದಕ್ಕಾಗಿ, ದೇವರು ಒಳ್ಳೆಯವರು, ದೇವರು ಪ್ರೀತಿ, ಅದಕ್ಕೆ ನಾವು ಈ ಎಲ್ಲ ನಮ್ಮ ಸಂಪನ್ಮೂಲಗಳನ್ನು ನಾವು ತೊಡಗಿಸಿಕೊಳ್ಳುವಾಗ ನಾವು ನಿಜವಾಗಿಯೂ ಯಾರೇ ದೇವರಾಗಲಿ ಆ ದೇವರ ಆರಾಧಕರು ಆಗುತ್ತೇವೆ. ನಮ್ಮ ಸಮಾಜಕ್ಕೆ ನಿಜವಾಗಿಯೂ ಈ ಒಂದು ಧರ್ಮವನ್ನು ಪಾಲನೆಯನ್ನು ಮಾಡುವವರು, ಈ ಒಂದು ರೀತಿಯ ಆರಾಧನೆಯನ್ನು ಸಲ್ಲಿಸುವವರು ನಮ್ಮ ಸಮಾಜದಲ್ಲಿ ಬೆಳೆಯಬೇಕಾಗಿದೆ. ಈ ಒಂದು ವಿಷಯದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಮುನ್ನಡೆಯುತ್ತಾ ಹೋದರೆ ಖಂಡಿತವಾಗಿಯೂ ಈ ನಮ್ಮ ಸಮಾಜವು ಒಳ್ಳೆಯ ಸಮಾಜವಾಗಿ, ಒಂದು ಆರೋಗ್ಯಭರಿತ ಸಮಾಜವಾಗಿ ಬೆಳೆಯುವುದರಲ್ಲಿ ಏನು ಸಂದೇಹ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮೆಲ್ಲರನ್ನು ಕರೆ ತಂದಿದ್ದೀರಿ. ಈ ಒಂದು ನಿಮ್ಮ ಒಳ್ಳೆಯ ನಡೆ, ಈ ರೀತಿಯ ಒಂದು ಆರೋಗ್ಯಕರವಾದ ಒಂದು ಸಮಾಜ, ಒಂದು ದೇಶ, ಎಲ್ಲರೂ ಒಡನಾಡಿನಲ್ಲಿ ಅಥವಾ ಸಹೋದರತ್ವದಲ್ಲಿ ಬಾಳುವ ಒಂದು ದೇಶವಾಗಿ ಬಾಳಲು ಈ ಒಂದು ಕಾರ್ಯಕ್ರಮವು ಅದಕ್ಕೆ ಬೇಕಾದ ಕೊಡುಗೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದು ಆಗಲಿ, ಖಂಡಿತವಾಗಿ ಆಗುತ್ತದೆ ಎಂಬ ನಂಬಿಕೆ ಇದೆ. ಆಗಲಿ ಎಂದು ನಾನು ದೇವರ ಆಶೀರ್ವಾದವನ್ನು ಬೇಡುತ್ತಾ ನಮಗೆ ಇವಾಗಲೇ ನಿಮಗೆ ಹೇಳಿದ್ದಾರೆ. ಹಾಗೂ ಅವರ ನಂತರ ಮಾತನಾಡುವ ಅರ್ಹತೆ, ಅನುಭವ ಎರಡೂ ಕೂಡ ನನಗಿಲ್ಲ. ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಮುಖ್ಯ ಕಾರಣ ನಮ್ಮ ಕುಲಪತಿಗಳು ಶ್ರೀ ಯನಪೋಯ ಅಬ್ದುಲ್ಲಾ ಕುನ್ನಿ ಅವರು. ಕಾರಣಾಂತರದಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರುವವರು. ಇವತ್ತು ಅವರಿಗೆ ಏನೋ ಒಂದು ಅನಾನುಕೂಲ ಆದದ್ರಿಂದ ನನ್ನನ್ನು ಒಮ್ಮೆ ವಿನಂತಿಸಿದರು, ತಾವು ಹೋಗಿ ಆ ಕೆಲಸ ಮಾಡಬಹುದಾ ಅಂತ. ನನಗೆ ಆಗ ಅನ್ನಿಸಿದ್ದು, ಅವರಿಗೆ ಯಾವುದೇ ಕಾರಣದಿಂದ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ಇದು ನನಗೆ ಸಿಕ್ಕಿದಂಥ ಒಂದು, ನಾನು ಎಣಿಸದೇ ಇದ್ದಂಥ, ಹಾಗೂ ನನಗೆ ನಿಜವಾಗಿ ಸ್ವಾಮೀಜಿಗಳ ಪಕ್ಕದಲ್ಲಿ ಕೂತ್ಕೊಂಡು ನಿಜವಾಗಿ ಅವರೊಟ್ಟಿಗೆ ನಾನು ಒಂದು ವೇದಿಕೆಯನ್ನು ಹಂಚಿಕೊಳ್ಳುವಂಥ ಯೋಗ್ಯತೆ ನಿಜವಾಗಿ ನನಗೆ ಉಂಟಾ ಇಲ್ವೋ ಗೊತ್ತಿಲ್ಲ. ಹಾಗೆ ಧರ್ಮಗುರುಗಳ ಪಕ್ಕದಲ್ಲಿ ಕುಳಿತುಕೊಂಡಿದ್ದೇನೆ. ಇದು ನನಗೆ ಒಂದು ಸಿಕ್ಕಂಥ ಒಂದು ಸೌಭಾಗ್ಯವೇ ಸರಿ. ತಾವುಗಳೆಲ್ಲ ಇಲ್ಲಿ ಸೇರಿದ್ದೀರಿ. ಆಗಲೇ ಹೇಳಿದ ಹಾಗೆ ಮಧ್ಯಾಹ್ನ ಬಹಳಷ್ಟು ಜನ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮವನ್ನು ಚಂದದಲ್ಲಿ ನಡೆಸಿಕೊಟ್ಟಿದ್ದೀರಿ. ಇಷ್ಟಲಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ನೆರೆದಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ? ಎಲ್ಲವೂ ಕೂಡ ಸಾಧ್ಯ ದೇವರ ಕೃಪೆಯೊಂದಿದ್ದರೆ. ನಾವುಗಳೆಲ್ಲ ನಿಮಿತ್ತ ಮಾತ್ರ.
ನಮ್ಮನ್ನೆಲ್ಲ ನಡೆಸುವವನು ಕೂಡ ದೇವರು. ನಾವೀಗ ನಿಜವಾಗಿ ಹೇಳಬೇಕಂದ್ರೆ ವೃತ್ತಿಯಲ್ಲಿ ವೈದ್ಯ, 25 ವರ್ಷಗಳಿಂದ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಕೈಯಲ್ಲಿ ಆದದ್ದನ್ನು ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಏನಾದರೂ ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಿದ್ದರೆ ನಾವು ಅದಕ್ಕೆ ನಿಮಿತ್ತ ಮಾತ್ರ, ಮಾಡಿಸಿದವರು ದೈವ. ಇಲ್ಲಿಯೂ ಕೂಡ ಹಾಗೆ. ಇದಕ್ಕೆಲ್ಲ ಕಾರಣೀಭೂತ ಆದದ್ದು ಆ ನಾಗಬ್ರಹ್ಮ. ಸ್ವಾಮೀಜಿಗಳು ಹೇಳಿದಾಗೆ ನಾಗಬ್ರಹ್ಮ ನಡೆದಾಡುವ ದೇವರು. ಅವ್ರು ಹೇಳಿದ್ರಾಗಲೇ ನಾಗಬ್ರಹ್ಮ ಎದುರಿಂದ ಬರುವಾಗ ಎಲ್ಲರೂ ದಾರಿ ಕೊಡ್ತಾರೆ. ಯಾಕೆ? ಹೆದರಿಕೆಯಿಂದಲ್ಲ, ವಿಶೇಷ ಗೌರವದಿಂದ. ಅಂತಹ ನಾಗಬ್ರಹ್ಮನಿಗೆ ತಾವೆಲ್ಲ ಒಳ್ಳೆಯದಾಗಿ ನಡೆದುಕೊಂಡಿದ್ದೀರಿ. ವರ್ಷ ಪ್ರತಿ ವರ್ಷವೂ, ಇದೀಗ 10ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ, ಪ್ರತಿ ವರ್ಷವೂ ತಾವುಗಳೆಲ್ಲ ಶ್ರದ್ಧೆ ಭಕ್ತಿಯಿಂದ ಇದನ್ನು ಆಚರಿಸ್ತಾ ಇದ್ದೀರಿ. ಇನ್ನು 2 ವರ್ಷಕ್ಕೆ ಪುನರ್ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಎಲ್ಲವೂ ಕೂಡ ಆ ದೈವಾನುಗ್ರಹದಿಂದ. ಆ ದೈವಾನುಗ್ರಹ ನಮ್ಮೆಲ್ಲರನ್ನು ಒಳ್ಳೆಯ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತೆ. ಆಗಲೇ ಹೇಳಿದ ಹಾಗೆ ಇಲ್ಲಿ ಜಾತಿ, ಮತ, ಧರ್ಮ ಯಾವುದೂ ಕೂಡ ಇಲ್ಲಿ ಗಮನಕ್ಕೆ ಬಂದಿಲ್ಲ. ಯಾವುದೇ ಮತದವರಾಗಲಿ, ಜಾತಿಯವರಾಗಲಿ, ಯಾವುದೇ ಭೇದ ಭಾವ ಆ ಥರ ಅಂದುಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಅವರ ಮನಸ್ಸಿಗೆ ಮೀರಿ ಶ್ರದ್ಧೆಯಿಂದ ದುಡಿದಿದ್ದಾರೆ. ಹಾಗಾಗ್ಲಿಕ್ಕೆ ಹೋಗಿ ಈ ಕಾರ್ಯಕ್ರಮ ಇಷ್ಟು ಚಂದದಲ್ಲಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಇಂತಹ ಒಂದು ಉದಾಹರಣೆಯನ್ನು ನಮ್ಮ ಎಲ್ಲ ಜಾಗದಲ್ಲಿಯೂ ಮಾಡಲಿಕ್ಕೆ ಆದರೆ ಪ್ರಪಂಚದಲ್ಲಿ ಯಾವುದೇ ಕಷ್ಟ ನಷ್ಟಗಳೇ ಸಂಭವಿಸಲಿಕ್ಕಿಲ್ಲ. ಈ ಗ್ರಾಮದ ಉದಾಹರಣೆಯನ್ನು ಎಲ್ಲರೂ ತೆಕ್ಕೊಳ್ಬೇಕು. ಬೇರೆ ಕಡೆಯೂ ಕೂಡ ಇಂತಹ ಒಂದು ಸೌಹಾರ್ದಯುತವಾದ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಎಲ್ಲರಿಗೂ ದೇವರು ಒಂದು ಒಳ್ಳೆಯ ಪ್ರೇರಣೆಯನ್ನು ಕೊಡುವಂತಾಗಬೇಕು. ಆಗಲೇ ಹೇಳಿದ್ದಾರೆ 10 ಗಂಟೆಗೆ ಚುನಾವಣಾ ನೀತಿ ಸಂಹಿತೆ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೂ ಕೂಡ ಮುಗಿದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಇದು ಭಾಷಣವನ್ನು ಮಾಡುವಂಥ ಸಮಯ ಅಲ್ಲ. ತಮಗೆಲ್ಲರಿಗೂ ಆ ನಾಗಬ್ರಹ್ಮ ರಕ್ತೇಶ್ವರಿ ಒಳ್ಳೆಯದು ಮಾಡಲಿ, ಆಯುಸ್ಸು, ಆರೋಗ್ಯ ಎಲ್ಲವನ್ನು ಚೆಂದಾಗಿ ಕರುಣಿಸಲಿ. ಇನ್ನಿತ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನ ಮೇರ್ಬೈದೇರು ಅರೆಗೂ ನಮ್ಮ ನಾಗಬಮ್ಮ ಕ್ಷೇತ್ರದ ಪರವಾದ ತುಂಬ ಹೃದಯದ ಧನ್ಯವಾದಗಳು. महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपति. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ
ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಶಿವ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನೋ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾರು ಪಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ. ಉಡಲ ಬಾಗಿಲು ತಾಳಬಡ ಬಟ್ಟ್ಯಾಲೆ ನೀರಿರದ ಕಣ್ಣು ಏನನ್ನು ಲೆಟ್ಟಾಲೆ ಸರ ಸರ ಸಡಗರರು ಯಾರು ಬಾಗಿಲ ಜೊತೆನೆ. ಮಟ್ಟದ ಪೊನ್ನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾರು ತಿಂದೊಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ. ಪನ್ನ ನಿನ್ನ ನೆನೆದ ಆಸೆಲ ಮೆಲಗು ನೋವಿಲು ನೋಟ್ಯ ಮರತುಂಡೆ. ಪನ್ನ ನಿನ್ನ ನೆನೆದ ಆಸೆಲ ಮೆಲಗು ನೋವಿಲು ನೋಟ್ಯ ಮರತುಂಡೆ. ಬಾನು ಕೆಂಪಾಡು ಯಾ ಮೋನೆದ ರಂಗುಗೆ ಅಕ್ಕಿಲು ಬಾರು ಯಾ ದುನ್ನದ ನಡಕೆಗೆ ಕೆಟ್ಟದ ಗೋರಿ ಗಣ್ಣಿ ಜೋಡಿ ನನಯೇನ. ಮಟ್ಟದ ಪೊನ್ನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾರು ತಿಂದಂಡೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ.
Palmas arriba, palmas arriba. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ನಿನಗೆ ಮನದ ಪ್ರತಿದಲ್ಲಿ ಒಡಗು ನಿನಗೆ ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತಾ ಕಿಡಿಹಾರುವುದು ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ मेरा चैन रैन नैन अपने साथ ले गया।
शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवम् अद्वैतभास्करम् अर्धनारीश्वरं हृदस्वहृदयङ्गमं चतुर्दतिसङ्गमं पञ्चभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासुरिमलम् एकान्तसूज्वलम् एकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं भानिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमाचं महाहर्षवर्षं प्रवर्षं सुशीर्षं ॐ नमो हराय च स्वराय च पुरहराय च रुद्राय च भद्राय च इन्द्राय च मित्राय च निर्मित्राय च महाप्राणदीपं शिवं शिवं भजे मञ्जुनाथं शिवं शिवं डं डं डडं डं डडं डं डडं डं डदक्कानिनादनवताण्डवाडम्बरं दद्दिन्निदगदिन्निदिद्दिम्मिदिमिदिम्मि सङ्गीतसाहित्य सुमकमलपम्बरम् ओङ्कार ग्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्वं यजुर्वेदवेदं सामप्रगीतम् अधर्मप्रभातं पुराणेतिहासं प्रसिद्धं विश्रुतं पुनैनित्यसूतं विबुद्धं सुहृदं कारम्ब 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 कारं यकारम्ब साकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गं सुचित्रं जुलद्दुग्ननेत्रं सुमित्रं सुगोत्रं महाकाशभाषं महावामलिङ्गं महाबभ्रुवर्णं सुवर्णं प्रवर्णं सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकालेश्वरं वैद्यनाथेश्वरं महाभीमेश्वरम् अमरलिङ्गेश्वरं वामलिङ्गेश्वरं काशीविश्वेश्वरं परं कृष्णेश्वरं त्र्यम्बकान्तेश्वरं नागलिङ्गेश्वरं श्रीकेदारलिङ्गेश्वरं आत्मलिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् मधुशाला मेरा चैन रैन नैन अपने साथ ले गया नैनो वाले ने नैनो वाले ने नैनो वाले ने छेड़ा मन का प्याला छलकाई मधुशाला मेरा चैन रैन नैन अपने साथ ले गया तेरा की कहने तेरे नखरे दे लखां दी बोली लगदी अंदाज तेरे बखरे ते बुलियां दा हासा तेरा की कहने तेरे नखरे दे लखां दी बोली लगदी अंदाज तेरे बखरे ते सब चाहुंदे तेनू पाउणा तेनू अपनी बनाउणा
हाई रेटेड गब्बरू मारे नी मुंडे पागल हो गए ने तेरे गिन गिन लकदे हुलारे नी है नखरा तेरा नी हाई रेटेड गब्बरू मारे नी मुंडे पागल हो गए ने तेरे गिन गिन लकदे हुलारे वो तेरी मीठी मीठी बातें है कमाल कर गई आंखों ही आंखों में तू सवाल कर गई तेरी मीठी मीठी बातें है कमाल कर गई आंखों ही आंखों में तू सवाल कर गई आंखों ही आंखों में तू सवाल कर दिली दे किन्ने मरदे ने ते किन्ने पहला तुम्हारे हनी है नखरा तेरा नी हाई रोटे गब्बरू मारे हनी मुंडे पागल हो गए ने तेरे गिन गिन लकदे हुलारे No hay tiempo pa' perder. De la disco pa'l motel. Más mala que Anabel. Baile todo le hacen coro. Te deja marcado como el zorro. No pierdo mi tiempo, es oro. Todo me lo gasto, no ahorro. Más chica, más chica, más chica. Turbo Night, sube la máquina. Siempre pa'lante, nunca pa' atrás. Aquí estamos duros, somos global. Estoy muy borracho y no puedo más. Y no puedo más. Estoy muy borracho y no puedo más. Y no puedo más. Mágica, 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 mágica.
धीरा गमा 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 बाबा गजनी सा धीरा गमा 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 बाबा गजनी सा come now follow my lead come now follow my lead gama bala gama gama bala gama sa gama bala gama gama bala gama sa mama ni pa gama gama bala gama sa gama basa gama I'm in love with your body मुझसे दूर कहीं ना जा बस यही कहीं रह जा मैं तेरी दीवानी रे अफसोस तुझे है क्या मुझसे दूर कहीं ना जा बस यही कहीं रह जा मैं तेरी दीवानी रे अफसोस तुझे है क्या तेरी मेरी कहानी नहीं बन गई मेरा हो गया मैं तेरी हो गई जहाँ जाए तू संग मुझे ले जा ढकी रात में चुरा के सारे रंग ले जा रातें में भीगूं साथ में तू ऐसी मुलाकात दे जा
ತ್ರಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ತ್ರಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಅರೆ ಹೋಗಯ ಮನೆ ಮಾತ ಬಲ ನಲಿಪುನ ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕನ್ನಡ ಊರುದ ಪೊಣ್ಣಲು ತಿಳಿಪುನ ಮರ್ಲು ಯಾನ ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗಲು ಆಡಿಸಿ ನೋಡು ಮುರಳಿ ಹೋಗಲು ಏ ಬರಲಿ ಯಾರಿಗೂ ಸೋತು ತಲೆಯ ಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗಲು ಗುಡಿಸಲಾಗಲಿ ಹರವಾಗಲಿ ಹಾಡಲಿಲ್ಲದು ಹಿರಿಯರೇ ಬರಲಿ ಭೇದ ತಾರದು ಕಷ್ಟ ಸುಖವು ಹಗಲೇ ಮಾಡಿ ತೂಗುತ್ತಿರುವುದು ಹೀಗೆ ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಮುರಳಿ ಹೋಗದು ಮೈಯನ ಹಿಂಡಿ ಮುತ್ತರದು ಸಿಹಿಗಳು ಬೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕು ತರುವುದು ಮನೆಗೆ ಬೆಳಕು ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವ ತನ ಕೈ ಬಲದಲ್ಲಿ ಎಲ್ಲ ಹೊರಲೇ ಆನಗರದಲ್ಲಿ ಜೀವನ ತುಂಬಿ ಗುಣಿಸಿ ನಲಿಸಿದೆ ಆ ಕೈ ಸೋದರ ಗೊಂಬೆಯ ಕಥೆಯು ಕೊನೆಯಾಗುವುದೇ ಕಥೆಯು ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗಲು ನಿರ್ವಿಘ್ನಂ ಕುರು ಮೇ ದೇವಃ ಸರ್ವಕಾರ್ಯೇಷು ಸರ್ವದಾ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಮಗಳು ಏರ್ಪಡುವಂತಹ ಒಂದು ಕಾರ್ಯಕ್ರಮ ಶ್ರೀ ನಾಗಬ್ರಹ್ಮ ಮತ್ತು ರಥೇಶ್ವರಿ ಇದರ 10ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ ರಸಮಂಜರಿ ಮೂಲಕ ತಮ್ಮನ್ನ ಎಂಟರ್ಟೈನ್ ಮಾಡೋಕೆ ದಕ್ಷಿಣ ಭಾರತದ ಖ್ಯಾತ ತಂಡ ನೌಶಾದ್ ಮತ್ತು ಬಳಗ ಈ ವೇದಿಕೆಯಲ್ಲಿ ತಮ್ಮ ಮುಂದೆ ತಮ್ಮನ್ನ ಎಂಟರ್ಟೈನ್ ಮಾಡೋಕೆ ನಾವು ವೇದಿಕೆಯಲ್ಲಿ ಸಜ್ಜಾಗಿದ್ದೇವೆ. ಶ್ಲೋಕದ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ.
आता नहीं यकीन प्यार से क्या हो गया, किस तरह मैं तुमसे बेवफा हो गया। ऐसे लहरा के तू रूबरू आ गई, ऐसे लहरा के तू रूबरू आ गई। धड़कने बेतहाशा तड़पने लगी, धड़कने बेतहाशा तड़पने लगी। चलो दाटी बरवा जोरा मेरे रश के कमर जब नजर से मिलाई। All the ladies and gentlemen, ಸ್ವಲ್ಪ ಚಪ್ಪಾಳೆ ಬರಲಿ ಗೋ. तूने पहली नजर जब नजर से मिलाई मजा गया, मेरे रिश्ते कमर तूने पहली नजर जब नजर से मिलाई मजा गया। मेरे रश के कमर तूने पहली नजर, मेरे रश के कमर तूने पहली नजर जब नजर से मिलाई मजा गया, जब नजर से मिलाई मजा गया। भाई किसी काम ही कर गई, आग ऐसी लगाई मजा गया। शाम में उसने की मस्तियाँ, शाम में मुस्कुराई मजा गया। जवानी से टकरा गए, और जवानी से टकरा गए। आग की लड़ियों मेरी आग से, आग की लड़ियों मेरी आग से देख गए, लड़ाई मजा गए। मेरे रश के कमर तूने पहली नजर जब नजर से मिलाई मजा गया।
सुरखाने जुई बस इतनी बात पर उसने शर्मा के मेरे सवालात पे उसने शर्मा के मेरे सवालात पे ऐसे गर्दन झुकाए तूने पहली नजर जो नजर से मिलाई मजा